ಡಿಸೆಂಬರ್ 29, 2006 D5 ಬಂಗ್ಲೆ ಹಿಂದಿನ ಚರಂಡಿಯನ್ನ ಸ್ವಚ್ಛಗೊಳಿಸುತ್ತಿದ್ದಂತಹ ಪೌರ ಕಾರ್ಮಿಕರಿಗೆ ಒಂದು ಪ್ಲಾಸ್ಟಿಕ್ ಚೀಲ ಸಿಗುತ್ತದೆ. ಆದ್ರೆ ನೋಡೋಕೆ ಆ ಪ್ಲಾಸ್ಟಿಕ್ ಚೀಲ ವಿಚಿತ್ರವಾಗಿತ್ತು. ಇದರಿಂದ ಕುತೂಹಲದಿಂದ ಅದನ್ನ ಬಿಚ್ಚಿದಾಗ ಅಲ್ಲಿ ಕಂಡಿದ್ದು ಪ್ರಾಣಿಗಳ ಎಲುಬುಗಳಲ್ಲ, ಬದಲಾಗಿ ಪುಟ್ಟ ಮಕ್ಕಳ ತಲೆ ಬುರುಡೆಗಳು ಮತ್ತು ಕೈಕಾಲುಗಳ ಮೂಳೆಗಳು. ಇಡೀ ನಿಥಾನಿ ಹಳ್ಳಿ ಬೆಚ್ಚಿ ಬಿದ್ದಿತ್ತು. ಪೊಲೀಸರು ಮನೆಯೊಳಗೆ ನುಗ್ಗಿದಾಗ ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ 19 ಮಕ್ಕಳ ತಲೆಬುರುಡೆಗಳು. 2004ರಿಂದ 2006 ನಡುವೆ ಒಂದಲ್ಲ ಎರಡಲ್ಲ ಸುಮಾರು 38ಕ್ಕೂ ಹೆಚ್ಚು ಮಕ್ಕಳು ಮತ್ತು ಯುವತಿಯರು ಆ ಭಾಗದಲ್ಲಿ ನಿಗೂಢವಾಗಿ ಮಾಯವಾಗಿದ್ದರು. ಮಕ್ಕಳು ನಾಪತ್ತೆಯಾಗುತ್ತಿದ್ದ ಜಾಗದ ಪಕ್ಕದಲ್ಲೇ ಒಂದು ಹಳೆಯ ನೀರಿನ ಟ್ಯಾಂಕ್ ಮತ್ತು ದೊಡ್ಡ ಚರಂಡಿ ಕೂಡ ಇತ್ತು. ಆ ಭಾಗಕ್ಕೆ ಹೋದ ಮಕ್ಕಳು ಯಾರು ಕೂಡ ಮರಳಿ ಬರುತ್ತಿರಲಿಲ್ಲ. ಸ್ಥಳೀಯರು ಅದನ್ನ ಭೂತದ ನಾಲ ಅಂತಾನೆ ಕರೆಯಲು ಆರಂಭಿಸಿದ್ದರು. ಅಲ್ಲಿ ಯಾವುದೋ ಮಾಟಗಾತಿ ಅಥವಾ ದುಷ್ಟ ಶಕ್ತಿ ಇದೆ, ಅದು ಮಕ್ಕಳನ್ನ ಎಳೆದುಕೊಂಡು ಹೋಗುತ್ತಿದೆ ಎಂಬುವ ವದಂತಿ ಕೂಡ ಆ ಭಾಗದಲ್ಲಿ ಹರಡುತ್ತದೆ. ಜನ ಎಷ್ಟು ಹೆದರಿದ್ದರೆಂದ್ರೆ ಸಾಯಂಕಾಲ ಆದ ಮೇಲೆ ಆ ರಸ್ತೆಯಲ್ಲಿ ಓಡಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದರು. ಜನರು ಭೂತಕ್ಕೆ ಹೆದರುತ್ತಿದ್ದರೆ ಅಸಲಿ ರಾಕ್ಷಸರು ಪಕ್ಕದಲ್ಲೇ ಇದ್ದ D5 ಬಂಗಲೆಯಲ್ಲಿ ಅಡಗಿದ್ದರು. ಮಣಿಂದರ್ ಸಿಂಗ್ ಪಂಡೇರ್ ಎಂಬ ಉದ್ಯಮಿಯ ಮನೆಯಲ್ಲಿ ಸುರೇಂದ್ರ ಕೋಹ್ಲಿ ಎಂಬ ನೌಕರನಿದ್ದ. ಹೊರಗಿನಿಂದ ನೋಡುವವರಿಗೆ ಅದು ಕೇವಲ ಒಂದು ಶ್ರೀಮಂತ ಬಂಗಲೆ ಹಾಗೆ ಕಾಣುತ್ತಿತ್ತು. ಪೊಲೀಸರಿಗೂ ಸಹ ಆ ಮನೆಯ ಮೇಲೆ ಯಾವತ್ತೂ ಅನುಮಾನ ಬರಲೇ ಇಲ್ಲ. ಕಾರಣ ಸುರೇಂದರ್ ಪಂಡೇರ್ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದ, ರಾಜಕೀಯ ವ್ಯಕ್ತಿಯಾಗಿದ್ದ. ಅವನ ಬಳಿ ಹಲವಾರು ದೊಡ್ಡ ದೊಡ್ಡ ಕಾರುಗಳು, ಬಂಗಲೆಗಳು ಕೂಡ ಇದ್ದವು. ಹೊರಗಿನಿಂದ ನೋಡುವವರಿಗೆ D5 ಬಂಗಲೆ ಒಂದು ಸ್ವರ್ಗದಂತೆ ಕಾಣುತ್ತಿತ್ತು. ಗೇಟಿನ ಮುಂದೆ ಸಾಲು ಸಾಲಾಗಿ ನಿಂತಿರುವ ಬೆಲೆ ಬಾಳುವ ಕಾರುಗಳು, ಅಚ್ಚುಕಟ್ಟಾಗಿ ಕತ್ತರಿಸಿದ ಹುಲ್ಲು ಹಾಸು ಮತ್ತು ಬಣ್ಣ ಬಣ್ಣದ ಹೂವಿನ ಕುಂಡಗಳು ಆ ಮನೆಯ ಅಂದವನ್ನ ಹೆಚ್ಚಿಸಿದವು. ಆದರೆ ಆ ಬಂಗಲೆಯ ಕಾಂಪೌಂಡ್ ಗೋಡೆಗಳು ಮಾತ್ರ ಅಸಹಜ ಎಂಬಂತೆ ಅಷ್ಟು ಎತ್ತರವಾಗಿದ್ದವು. ಆ ಗೋಡೆಯ ಮೇಲೆ ತಂತಿ ಬೇಲಿಗಳಿದ್ದವು. ಅವು ಒಳಗಿನ ದೃಶ್ಯವನ್ನ ಹೊರಗಿನ ಕಣ್ಣುಗಳಿಂದ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದವು. ನಿಥಾರಿಯ ಜನರು ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಆ ಬಂಗಲೆಯ ಮುಂದೆ ಹೋದ್ರೆ ಒಂದು ಕ್ಷಣ ನಿಂತು ನೋಡುತ್ತಿದ್ದರು. ಅಬ್ಬಾ, ಎಂತಹ ಅದೃಷ್ಟವಂತರಿರಬಹುದಪ್ಪ ಈ ಮನೆಯಲ್ಲಿ ವಾಸಿಸುವರು ಅಂತ ನಿಟ್ಟುಸಿರು ಬಿಡುತ್ತಿದ್ದರು. ಆದರೆ ಅವರಿಗೆ ತಿಳಿದಿರಲಿಲ್ಲ, ಆ ಸುಂದರವಾದ ಮನೆಯ ಒಳಗಿಂದ ಹರಿಯುತ್ತಿದ್ದುದು ಸುಗಂಧವಲ್ಲ, ಬದಲಿಗೆ ರಕ್ತದ ವಾಸನೆ. ಆಟವಾಡುತ್ತಾ ಆ ಬಂಗಲೆ ಬಳಿ ಬರುತ್ತಿದ್ದ ಪುಟ್ಟ ಮಕ್ಕಳ ಪಾಲಿಗೆ ಆ ಎತ್ತರದ ಗೋಡೆಗಳು ಕುತೂಹಲದ ಕೇಂದ್ರವಾಗಿದ್ದವು. ಆಗೊಮ್ಮೆ ಈಗೊಮ್ಮೆ ಆ ಬೃಹತ್ ಕಬ್ಬಿಣದ ಗೇಟು ಸಣ್ಣಗೆ ತೆರೆಯುತ್ತಿತ್ತು. ಅಲ್ಲಿಂದ ಹೊರಬರುತ್ತಿದ್ದ ನೌಕರ ಸುರೇಂದ್ರ ಕೋಹ್ಲಿ ಕೆಂಗಟ್ಟಿದ್ದ ಮಕ್ಕಳತ್ತ ನೋಡಿ ವಿಚಿತ್ರವಾಗಿ ನಗುತ್ತಿದ್ದ. ಅವನ ಕೈಯಲ್ಲೊಂದು ಹೊಳೆಯುವ ಚಾಕ್ಲೇಟ್ ಅಥವಾ 5-10 ರೂಪಾಯಿ ನೋಟು ಇರುತ್ತಿತ್ತು. ಬಡತನದ ಹಸಿವಿನಲ್ಲಿದ್ದ ಮಕ್ಕಳಿಗೆ ಆ ನೋಟು ಒಂದು ದೊಡ್ಡ ನಿಧಿಯಂತೆ ಕಾಣುತ್ತಿತ್ತು. ಕೊಹ್ಲಿ ಮೆಲ್ಲಗೆ ಪಿಸುಗುಡುತ್ತಿದ್ದ. ಮಗು, ಒಳಗೆ ಬರುತ್ತೀಯಾ? ನಿನಗೆ ಬೇಕಾದನ್ನ ಕೊಡ್ತೀನಿ, ಇನ್ನಷ್ಟು ಚಾಕ್ಲೇಟ್ಗಳನ್ನ ಕೊಡ್ತೀನಿ, ಬಟ್ಟೆಗಳನ್ನ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಆಸೆಯನ್ನ ಹಚ್ಚುತ್ತಿದ್ದ. ಮಗು ಆ ಗೇಟಿನ ಒಳಗೆ ಹೆಜ್ಜೆ ಇಡುತ್ತದಂತೆ ಗೇಟು ಭಾರವಾದ ಶಬ್ದದೊಂದಿಗೆ ಮುಚ್ಚಿಕೊಳ್ಳುತ್ತಿತ್ತು. ಆಗಲೇ ಅಂದುಕೊಳ್ಳಿ, ಆ ಕ್ಷಣದಿಂದ ನಿಥಾರಿ ಹಳ್ಳಿಯ ಒಂದು ಜೀವ ಕಣ್ಮರೆಯಾಗಿದೆ ಅಂತರ್ಥ. ಎತ್ತರದ ಕಾಂಪೌಂಡ್ ಗೋಡೆಗಳು ಮಗುವಿನ ಚೀರಾಟವನ್ನ ಹಳ್ಳಿಯ ಜನರ ಕಿವಿಗೆ ತಲುಪದಂತೆ ತಡೆಯುತ್ತಿದ್ದವು. ಹೊರಗಿನ ಪ್ರಪಂಚಕ್ಕೆ D5 ಬಂಗಲೆ ಅಂದದ ಮನೆಯಾಗಿದ್ದರೆ ಒಳಗಿನವರಿಗೆ ಅದು ಕಟುಕನ ಕೂಪವಾಗಿತ್ತು. ಆಗಾಗ ಕೆಲವೊಮ್ಮೆ ನಿಥಾರಿಯ ಗಲ್ಲಿಗಳಲ್ಲಿ ಒಂದು ವಿಚಿತ್ರವಾದ ವಾಕರಿಕೆ ಬರುವಂತಹ ವಾಸನೆ ಕೂಡ ಹರಡುತ್ತಿತ್ತು. ಹಳ್ಳಿಯವರು ಯಾರೋ ಚರಂಡಿಯಲ್ಲಿ ಸತ್ತ ನಾಯಿಯನ್ನ ಎಸೆದಿರಬೇಕು ಅಂತ ಮೂಗು ಮುಚ್ಚಿಕೊಂಡು ಸಾಗುತ್ತಿದ್ದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಆ ವಾಸನೆ ಬರುತ್ತಿದ್ದುದು D5 ಬಂಗಲೆಯ ಹಿತ್ತಲಲ್ಲಿ ಹುತ್ತಿಟ್ಟ ಪುಟ್ಟ ಮಕ್ಕಳ ದೇಹಗಳಿಂದ ಅಂತ. ಬಂಗಲೆಯ ಒಳಗಿನ ಗೋಡೆಯ ಮೇಲೆ ಸಾವು ಪ್ರತಿಧ್ವನಿಸುತ್ತಿದ್ದಾಗ ಹೊರಗಿನ ರಸ್ತೆಯಲ್ಲಿ ಶ್ರೀಮಂತರು ತಮ್ಮ ಕಾರುಗಳಲ್ಲಿ ಸಂಗೀತ ಕೇಳುತ್ತಾ ಮಜಾ ಮಾಡುತ್ತಿದ್ದರು. ಕತ್ತಲಾದ ಮೇಲೆ ಆ ಬಂಗಲೆಯ ಒಳಗಿನಿಂದ ಬರುವ ಸಣ್ಣ ಬೆಳಕು ಕೂಡ ನಿಗೂಢವಾಗಿ ಕಾಣಿಸುತ್ತಿತ್ತು. ಯಜಮಾನ ಮಣಿಂದರ್ ಸಿಂಗ್ ಪಂಡೇರ್ ತನ್ನ ಐಷಾರಾಮಿ ಜೀವನದಲ್ಲಿ ಮುಳುಗಿದ್ದರೆ ಕತ್ತಲ ಕೋಣೆಯಲ್ಲಿ ಅವನ ಸೇವಕ ಕೊಹ್ಲಿ ತನ್ನ ರಾಕ್ಷಸ ಕೃತ್ಯವನ್ನ ಮುಂದುವರೆಸಿದ್ದ. ಯಾವಾಗ ಚರಂಡಿಯ ಕೆಸರಿನಲ್ಲಿ ಅಂಟಿಕೊಂಡಿದ್ದ ಮಕ್ಕಳ ಬಟ್ಟೆಗಳು ಮತ್ತು ತಲೆ ಬುರುಡೆಗಳು ಪತ್ತೆಯಾದವೋ ಅಂದು ಆ ಎತ್ತರದ ಗೋಡೆಗಳು ಕಾಪಾಡಿದ್ದ ರಹಸ್ಯ ಸ್ಫೋಟಗೊಂಡಿತ್ತು. ಅಲ್ಲಿಯವರೆಗೆ ಮರ್ಯಾದಸ್ಥ ಬಂಗಲೆ ಎಂದು ಕರೆಸಿಕೊಳ್ಳುತ್ತಿದ್ದ D5 ಕ್ಷಣಾರ್ಧದಲ್ಲಿ ನೋಯ್ಡಾದ ನರಕ ಎಂದು ಹೆಸರುವಾಸಿಯಾಗಿತ್ತು. ಈ ಸುಂದರ ಗಿಡಗಳ ಕೆಳಗಡೆ ಆ ಬಣ್ಣದ ಗೋಡೆಗಳ ಹಿಂದೆ ಸಮಾಧಿಯಾಗಿದ್ದು ಕೇವಲ ಮಕ್ಕಳಲ್ಲ, ಬದಲಾಗಿ ಮಾನವೀಯತೆಯ ಸ್ನೇಹಿತರೆ. ಡಿಸೆಂಬರ್ 30, 2006 ಆ ಮಂಜು ಮುಸುಕಿದ ಬೆಳಿಗ್ಗೆ ಸುಳ್ಳುಗಳ ಕೋಟೆಯಾಗಿದ್ದ ಆ ಬಂಗಲೆ ಗೇಟನ್ನ ಪೊಲೀಸರು ಅಧಿಕೃತವಾಗಿ
ಜೋರಾಗಿ ಒಡೆದು ಒಳಗೆ ಹೋದಾಗ ಕಂಡ ದೃಶ್ಯಗಳು ಯಾವುದೇ ಹಾರರ್ ಸಿನಿಮಾಗಳಿಗಿಂತಲೂ ಭೀಕರವಾಗಿತ್ತು. ಪೊಲೀಸ್ ತಂಡ ಮತ್ತು ಫಾರೆನ್ಸಿಕ್ ತಜ್ಞರು ಬಂಗಲೆ ಮೆಟ್ಟಲು ಹತ್ತುತ್ತಿದ್ದಂತೆಯೇ ವಾತಾವರಣದಲ್ಲಿ ಘನೀಕರಿಸಿದ ಆ ಸಾವಿನ ವಾಸನೆ ಅವರ ಉಸಿರನ್ನ ಕಟ್ಟುವಂತೆ ಮಾಡಿತ್ತು. ಪೊಲೀಸರು ಮೊದಲು ಪ್ರವೇಶಿಸಿದ್ದು ಅಡಿಗೆ ಮನೆಗೆ. ಅಲ್ಲಿನ ದೃಶ್ಯ ಕಂಡು ಹಿರಿಯ ಅಧಿಕಾರಿಗಳು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದರು. ಪಾತ್ರೆಯ ನಡುವೆ ರಕ್ತದ ಕಲೆಗಳು ಒಣಗಿ ಕಪ್ಪಾಗಿದ್ದವು. ಅಲ್ಲಿದ್ದ ಚಾಕುಗಳು ಕೇವಲ ತರಕಾರಿ ಕತ್ತರಿಸಲು ಬಳಸುತ್ತಿರಲಿಲ್ಲ. ಬದಲಾಗಿ ಫೋರೆನ್ಸಿಕ್ ತಂಡವು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಪರೀಕ್ಷಿಸಿದಾಗ ಆ ಚಾಕುವಿನ ಮೇಲೆ ಮಾನವನ ಮಾಂಸದ ಎಳೆಗಳು ಮತ್ತು ರಕ್ತದ ಕುರುಹುಗಳು ಕೂಡ ಪತ್ತೆಯಾಗಿದ್ದವು. ಸುರೇಂದ್ರ ಕೋಲಿ ಎಂಬ ರಾಕ್ಷಸ ತಾನು ಕೊಂದ ಮಕ್ಕಳ ದೇಹವನ್ನ ಅದೇ ಅಡಿಗೆ ಮನೆಯಲ್ಲಿ ತುಂಡರಿಸುತ್ತಿದ್ದ ಎಂಬ ಭೀಕರ ಸತ್ಯ ಬಯಲಾಗಿತ್ತು. ಬಂಗಲೆಯ ಸ್ನಾನದ ಕೋಣೆ ಸ್ಥಿತಿ ಇನ್ನೂ ದಾರುಣವಾಗಿತ್ತು. ಅಲ್ಲಿನ ಚರಂಡಿಯ ಪೈಪ್ಗಳನ್ನ ಬಿಚ್ಚಿದಾಗ ಪೊಲೀಸರಿಗೆ ಸಿಕ್ಕಿದ್ದು ಪುಟ್ಟ ಮಕ್ಕಳ ಉಗುರುಗಳು, ಹಲ್ಲುಗಳು ಮತ್ತು ಕೂದಲಿನ ಗುಚ್ಚಗಳು. ಹಂತಕನು ಪುರಾವೆಯನ್ನ ನಾಶಪಡಿಸಲು ಮಕ್ಕಳ ದೇಹದ ಸಣ್ಣ ಭಾಗಗಳನ್ನ ನೀರಿನಲ್ಲಿ ಫ್ಲಶ್ ಮಾಡಲು ಯತ್ನಿಸುತ್ತಿದ್ದ. ಗೋಡೆಗಳ ಮೇಲೆ ಸುಗಂಧ ದ್ರವ್ಯವನ್ನ ಸಿಂಪಡಿಸುತ್ತಾದ್ರೂ ಕೊಳೆಯುವ ಮಾಂಸದ ವಾಸನೆ ಅಡಗಿಸಲು ಆ ಶ್ರೀಮಂತನಿಗೂ ಸಾಧ್ಯವಾಗಿರಲಿಲ್ಲ. ಪೊಲೀಸರು ಮನೆಯ ಹಿತ್ತಲಿಗೆ ಅಂದ್ರೆ ಬ್ಯಾಕ್ ಯಾರ್ಡ್ಗೆ ಹೋದಾಗ ಅಲ್ಲಿನ ಮಣ್ಣನ್ನ ಅಗೆಯಲು ಪ್ರಾರಂಭಿಸಿದಾಗ ಪ್ರತಿ ಬಾರಿ ಗುದ್ದಲಿ ಮಣ್ಣಿಗೆ ಬಿದ್ದಾಗಲೂ ಅಲ್ಲಿಂದ ಒಂದು ಚೀರಾಡುವ ಶಬ್ದ ಕೇಳದಂತಾಗುತ್ತಿತ್ತು. ಅಗೆಯುತ್ತಾ ಹೋದಂತೆ ಪ್ಲಾಸ್ಟಿಕ್ ಚೀಲಗಳು ಹೊರಬರಲು ಆರಂಭಿಸಿದ್ದವು. ಆ ಚೀಲಗಳಲ್ಲಿ ಸಣ್ಣ ಗಾತ್ರದ ತಲೆಬುರುಡೆಗಳು, ಮಕ್ಕಳು ಕಿತ್ತು ಹೋದ ಫ್ರಾಕ್ಗಳು, ಶರ್ಟ್ಗಳು ಮತ್ತು ಹರಿದು ಹೋದ ಪುಟ್ಟ ಚಪ್ಪಲಿಗಳು. ಕೆಲವು ಚೀಲಗಳಲ್ಲಿ ಕೆಲವು ಮೂಳೆಗಳ ತುಂಡುಗಳು ಮಾತ್ರ ಬಾಕಿ ಇದ್ದವು. ಆ ಸುರೇಂದ್ರ ವಾಸವಾಗಿದ್ದ ಆ ಕಿರಿದಾದ ಕೋಣೆಯೊಳಗೆ ಪೊಲೀಸರು ಹೋದಾಗ ಅಲ್ಲಿ ಹರಡಿದ್ದ ವಾತಾವರಣವೇ ಇನ್ನೂ ವಿಚಿತ್ರವಾಗಿತ್ತು. ಅಲ್ಲಿ ಕೇವಲ ಮಕ್ಕಳ ಆಟಿಕೆಗಳು ಸಿಕ್ಕವು. ಆ ಆಟಿಕೆಗಳನ್ನ ಆತ ಮಕ್ಕಳನ್ನ ಆಮಿಷ ಒಡ್ಡಿ ಕರೆತರಲು ಬಯಸುತ್ತೇನೆ ಹೊರತು ಆಡಲು ಅಲ್ಲ. ಆ ಕೋಣೆಯ ಕತ್ತಲಲ್ಲಿ ಕುಳಿತು ಆತ ತನ್ನ ಮುಂದಿನ ಬಲಿಯ ಬಗ್ಗೆ ಸಂಚು ರೂಪಿಸುತ್ತದೆ ಅನ್ನೋದು ಆಮೇಲೆ ಗೊತ್ತಾಗುತ್ತದೆ. ಪೊಲೀಸರು ಮನೆಯ ಒಳಗಿಂದ ಹೊರ ತೆಗೆದಂತಹ ಒಂದೊಂದು ವಸ್ತುವನ್ನು ನೋಡುತ್ತಿದ್ದಂತೆ ಹೊರಗೆ ನಿಂತಿದ್ದ ಪೋಷಕರು ಅರ್ಥನಾದ ಬಾನು ಮುಟ್ಟಿತ್ತು. ಒಬ್ಬ ತಾಯಿ ತಾನು ಕಳೆದ ವರ್ಷ ಮಗಳ ಹುಟ್ಟುಹಬ್ಬಕ್ಕೆ ಕೊಡಿಸಿದ್ದ ಕೆಂಪು ಬಣ್ಣದ ಚಪ್ಪಲಿಯನ್ನ ಕಂಡು ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಮತ್ತೊಬ್ಬ ತಂದೆ ತನ್ನ ಮಗನ ಹರಿದ ಶರ್ಟ್ ಗಳನ್ನ ಹಿಡಿದು ಪೊಲೀಸರ ಕಾಲಿಗೆ ಬಿದ್ದು ನನ್ನ ಮಗ ಸತ್ತಿದ್ದಾನಂತ ಹೇಳಬೇಡಿ ಅಂತ ಗೋಳಾಡುತ್ತಿದ್ದನು. ಸುಮಾರು 2 ವರ್ಷಗಳ ಕಾಲ ಆ ಎತ್ತರದ ಗೋಡೆಗಳ ಹಿಂದೆ ಮಕ್ಕಳು ಬಲಿಯಾಗುತ್ತಿದ್ದರೂ ಪೊಲೀಸರು ಸುಮ್ಮನಿದ್ದು ಆಕಸ್ಮಿಕವಾಗಿರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದವು. ಕಣ್ಮರೆಯಾದ ಮಕ್ಕಳೆಲ್ಲವೂ ಪಕ್ಕದ ನಿಟಾರಿ ಹಳ್ಳಿಯ ಬಡ ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದವು. ಮನೆಯ ಯಜಮಾನ ಮತ್ತು ರಾಕ್ಷಸ ನೌಕರ ಆ ಬಂಗಲೆಯ ಮಾಲೀಕ ಮಣಿಂದರ್ ಸಿಂಗ್ ಫಂಡೇರ್ ಮತ್ತು ಅವನ ನೌಕರ ಸುರೇಂದ್ರ ಕೋಲಿ. ವಿಚಾರಣೆ ನಡೆಸಿದಾಗ ಸುರೇಂದ್ರ ಕೋಲಿ ಎಂಬ ರಾಕ್ಷಸ ಒಂದೊಂದೇ ಸತ್ಯವನ್ನ ಹೊರಗೆ ಹಾಕಿದ್ದ. ಮಕ್ಕಳಿಗೆ ಚಾಕ್ಲೇಟ್ ನೀಡಿ ಆಮಿಷ ಒಡ್ಡಿ ಮನೆಯೊಳಗೆ ಕರೆತಂದು ಹೋಗಿ ಆಮೇಲೆ ಅವರ ಮೇಲೆ ಅತ್ಯಾಚಾರ ಎಸಗಿ ನಂತರ ಕುತ್ತಿಗೆ ಹಿಸುಕಿ ಸಾಯಿಸುತ್ತಿದ್ದ. ಅಷ್ಟೇ ಅಲ್ಲ, ಅವರ ದೇಹವನ್ನ ತುಂಡು ತುಂಡು ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಮನೆಯ ಹಿಂದೆ ಎಸೆಯುತ್ತಿದ್ದ. ಆ ಮಕ್ಕಳ ಪೋಷಕರು ದೂರು ನೀಡಲು ಸ್ಟೇಷನ್ಗೆ ಹೋದಾಗ ಪೊಲೀಸರು ಅವರನ್ನೇ ಹೀಯಾಳಿಸಿ ಕಳಿಸುತ್ತಿದ್ದರು. ನಿಮ್ಮ ಮಕ್ಕಳು ಎಲ್ಲೋ ಹುಡುಗಿದ್ದಾರೆ ಅಥವಾ ಕೆಲಸ ಹುಡುಕಿಕೊಂಡು ಬೇರೆ ನಗರಕ್ಕೆ ಹೋಗಿರಬಹುದು ಅಂತ ಹೇಳಿ ದೂರನ್ನು ಕೂಡ ದಾಖಲಿಸಲು ನಿರಾಕರಿಸುತ್ತಿದ್ದರು. ಬಂಗಲೆಯ ಮಾಲೀಕ ಮಣಿಂದರ್ ಸಿಂಗ್ ಫಂಡೇರ್ ಒಬ್ಬ ಪ್ರಭಾವಿ ಉದ್ಯಮಿ ಕೂಡ ಆಗಿದ್ದ. ಸೆಕ್ಟರ್ 20 ಪೊಲೀಸ್ ಠಾಣೆಯ ಅಧಿಕಾರಿಗಳೊಂದಿಗೆ ಆತನ ಉತ್ತಮ ಸಂಬಂಧ ಕೂಡ ಇತ್ತು. ಬಡವರ ದೂರಿಗಿಂತ ಶ್ರೀಮಂತ ಬಂಗಲೆಯ ಗೌರವವೇ ಪೊಲೀಸರಿಗೆ ಮುಖ್ಯವಾಗಿತ್ತು. 10 ಮಕ್ಕಳು ಒಂದೇ ಪ್ರದೇಶದಲ್ಲಿ ಕಣ್ಮರೆಯಾಗುತ್ತಿದ್ದರೂ ಪೊಲೀಸರು ಆ ಕೊಂಡಿಗಳನ್ನ ಬೆಸೆಯಲು ಪ್ರಯತ್ನಿಸಲೇ ಇಲ್ಲ. ಮಾನವ ಹಕ್ಕುಗಳ ಆಯೋಗ ವರದಿ ಪ್ರಕಾರ ಕನಿಷ್ಠ 20ಕ್ಕೂ ಹೆಚ್ಚು ದೂರುಗಳನ್ನ ಪೊಲೀಸರು ದಾಖಲಿಸಿಕೊಂಡಿಲ್ಲ ಅನ್ನುವ ಮಾಹಿತಿ ಕೂಡ ಬರುತ್ತದೆ. ಈ ಪ್ರಕರಣದಲ್ಲಿ ಮಾಲೀಕ ಫಂಡೇರ್ನ ಪಾತ್ರ ಯಾವಾಗಲೂ ವಿವಾದಾಸ್ಪದವಾಗಿತ್ತು. ಸಿಬಿಐ ಮತ್ತು ಕೋರ್ಟ್ನಲ್ಲಿ ನಡೆದ ವಾದ ವಿವಾದಗಳಲ್ಲಿ ಎಷ್ಟೇ ಕೊಲೆ ನಡೆಯುತ್ತಿದ್ದರೂ ಕೂಡ ಯಾವುದೇ ಒಂದು ಕೊಲೆ ಕೇಸ್ ಮಣಿಂದರ್ ಸಿಂಗ್ ಫಂಡೇರ್ ಮೇಲೆ ಸಾಬೀತಾಗೋದಿಲ್ಲ. ಯಾಕಂದ್ರೆ ಫಂಡೇರ್ ನೇರವಾಗಿ ಕೊಲೆಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಗಟ್ಟಿಯಾದ ಪುರಾವೆಗಳು ಎಲ್ಲಿಯೂ ಸಿಗೋದಿಲ್ಲ. ಕೆಲವು ಕೊಲೆಗಳು ನಡೆದ ದಿನಗಳಲ್ಲಿ ಆತ ಮನೆಯಲ್ಲೇ ಇರಲಿಲ್ಲ ಅಥವಾ ನೋಯ್ಡಾದಲ್ಲೇ ಇರಲಿಲ್ಲ ಎಂಬ ದಾಖಲೆಯನ್ನ ರಕ್ಷಣಾ ವಕೀಲರು ಕೂಡ ಹಾಜರುಪಡಿಸಿಬಿಡುತ್ತಾರೆ. 2023 ಹಾಗೂ 24 ಸುಮಾರಿಗೆ ಮಣಿಂದರ್ ಸಿಂಗ್ ಫಂಡೇರ್ ಈ ಎಲ್ಲ ಪ್ರಕರಣಗಳಿಂದ ಖುಲಾಸೆಗೊಂಡು ಜೈಲಿನಿಂದ ಕೂಡ ಬಿಡುಗಡೆಯಾಗುತ್ತಾನೆ. ಆದರೆ ಸುರೇಂದ್ರ ಕೋಲಿಗೆ ಮಾತ್ರ ಮರಣದಂಡನೆ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತದೆ. ಆದರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ತನ್ನ ಮನೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದರೂ ಸುಮ್ಮನಿದ್ದ ಮಾಲೀಕ ಹೇಗೆ ಅಮಾಯಕನಾಗಲು ಸಾಧ್ಯ ಎಂಬ ಪ್ರಶ್ನೆ ಈಗಲೂ ಕೂಡ ಕೇಳುತ್ತಿದ್ದಾರೆ ಹಾಗೂ ಅವರಿಗೆ ಕಾಡುತ್ತಿವೆ. ಸ್ನೇಹಿತರೆ, ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮಾಡಿ.